ಲೋಕೊಡು ಜೀವ ಕೊರ್ಪುನ ಹಕ್ಕು ನಂಕಿಜ್ಜಿ ಅಂಡ ಜೀವ ದೆಪ್ಪುನ ಹಕ್ಕು ಉಂಡು ಅವೇಂಚಾಪುಂಡು ವಚನಗಾರರು ಅವೇನೇ ಪ್ರಶ್ನೆ ಮಲ್ತದರಿಂದ ಕುಡ್ಲದ ಎಕ್ಸ್ಪರ್ಟ್ ಪದವಿ ಪೂರ್ವ ಕಾಲೇಜ್ ಉಪನ್ಯಾಸಕರು ಕರುಣಾಕರ ಬಳ್ಕೂರ್ ಪಂತೆರ ಕಾಸ್ಟ್ರಿಟ್ ಕಾಲೇಜುಡು ಶಿವಶರಣ ಹಡಪದ ಅಪ್ಪಣ್ಣ ಜಯಂತಿ ಕಾರ್ಯಕ್ರಮಟ್ಟು ಆರು ಉಪನ್ಯಾಸ ಕೊರಿಯರು. ಕನ್ನಡ ಬೊಕ್ಕ ಸಂಸ್ಕೃತಿ ಇಲಾಖೆ ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಬೊಕ್ಕ ಕಾಸ್ಟ್ರಿಟ್ ಸರ್ಕಾರಿ ಮಹಿಳಾ ಕಾಲೇಜಿದ ಒಟ್ಟು ಸೇರಿಗೆಡು ಶುಕ್ರವಾರ ಶಿವಶರಣ ಹಡಪದ ಅಪ್ಪಣ್ಣ ಜಯಂತಿ ಕಾರ್ಯಕ್ರಮ ನಡೆತಂಡ. ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಗುರ್ಕಾರ್ಯರು ಪ್ರದೀಪ ಕುಮಾರ ಕಲ್ಕೂರ ಕಾರ್ಯಕ್ರಮವನ್ನು ಉದಿಪನ ಮಲ್ತದ ಕಾರ್ಯಕ್ರಮವನ್ನು ಉದ್ದೇಶಿಸಾದ ಪಾತಿರಿಯರ ಇವತ್ತಿನ ಪ್ರಜಾಸತ್ತಾತ್ಮಕವಾದಂತಹ ಸಂವಿಧಾನದ ನೆಲೆಯಲ್ಲಿ ನಡೀತಿರುವಂತಹ ಈಗಿನ ಕಾಲ, ಇದರ ಮಧ್ಯಂತರದಲ್ಲಿ ನಮ್ಮ ಸಂಸ್ಕೃತಿಯ ಬದಲಾವಣೆಯ ನೆಲೆಯಲ್ಲಿ ಅದು ವೇದ ಇರ್ಬೋದು, ಮೊಘಲರ ಕಾಲ ಇರ್ಬೋದು, ತದನಂತರದ ಆಚಾರ್ಯತ್ರಯರ ಕಾಲ ಇರ್ಬೋದು, ಶಿವಶರಣರ ಕಾಲ ಇರ್ಬೋದು, ದಾಸವರೇಣ್ಯರುಗಳ ಕಾಲ ಇರಬಹುದು, ಸೂಫಿದಾಸರ ಕಾಲ ಇರಬಹುದು, ಕಬೀರದಾಸರಿಂದ ಮೊದಲುಗೊಂಡು ಶಿಶುನಾಳ ಶರೀಫರ ತನಕ ಬೇರೆ ಬೇರೆ ನೆಲೆಗಳಲ್ಲಿ ಕೊಡಿಯಲ್ ಬೈಲ್ದ ಎಕ್ಸ್ಪೋರ್ಟ್ ವಿಜ್ಞಾನ ಪದವಿ ಪೂರ್ವ ಕಾಲೇಜ್ದ ಕನ್ನಡ ಉಪನ್ಯಾಸಕರು ಕರುಣಾಕರ ಬಳ್ಳೂರು ಉಪನ್ಯಾಸ ಕೊರ್ದು ಲೋಕೊಡು ಪುಟ್ಟನ ಪ್ರತಿಯೊಂದು ಜೀವೋಗ್ಲ ಶಕ್ತಿ ಉಂಡು ಜೀವ ಕೊರ್ಪುನ ಹಕ್ಕು ನಂಕಿ ಜಾಂಡ ಜೀವದಿಪ್ಪುನ ಹಕ್ಕು ಉಂಡು ಅವಿನ್ ಚಾಪುಂಡು ಅವೇನೇ ಪ್ರಶ್ನೆ ಮಲ್ತಿನಕುಲು ಶಿವಶರಣೆರ ಸಮಸ್ಯೆಲು ನಮಡನೆ ಉಂಡು ಒಂದು ತೋಜಾದ ಕೊರ್ನಕುಲು ಶಿವಶರಣೆರಿಂದ ಆರ್ಪಂಡೆರು. ಎತ್ತಣ ಮಾಮರ ಎತ್ತಣ ಕೋಗಿಲೆ ಎತ್ತಣ ಸಂಬಂಧವಯ್ಯ ಅಂತ ಗುಹೇಶ್ವರ ಒಂದ್ ಕಡೆ ಹೇಳ್ಕೊಳ್ತಾನೆ. ಅಂದ್ರೆ ಯುಗ ಯುಗಾಂತರಗಳಲ್ಲಿ ನಾವು ದಾಟಿ ಬಂದಿದ್ವಿ, ಕಾಡಿನಲ್ಲಿ ಬದುಕ್ತಾ ಇದ್ವಿ ಒಂದು ಕಾಲಘಟ್ಟದಲ್ಲಿ ಸಿಂಧೂ ನಾಗರಿಕತೆಯಲ್ಲಿ. ಇವಾಗ ಚಂದ ಮಾಡಿ ಡ್ರೆಸ್ ಹಾಕ್ಕೊಂಡಿದ್ವಿ. ನಾವು ಎಷ್ಟು ಚಂದ ಮಾಡಿದ್ವಿ ಅಂತ ಕೇಳಿದ್ರೆ ಐಶ್ವರ್ಯ ರೈ ಕೂಡ ನಾಚಬೇಕು ಅಂತ ಚೆನ್ನಾಗಿ ಡ್ರೆಸ್ ಮಾಡ್ತೀವಿ. ನಾವು ಕೇವಲ ಬಹಿರಂಗದಲ್ಲಿ ಡ್ರೆಸ್ ಮಾಡ್ತೀವಿ, ಮಾನಸಿಕವಾಗಿ ಅಂತರಂಗದಲ್ಲಿ ಯಾರು ಎಷ್ಟು ಮಂದಿ ಡ್ರೆಸ್ ಮಾಡ್ಕೊಂಡಿದ್ದೀರಾ? ನಿಮ್ಮನ್ನು ನೀವು ಪ್ರಶ್ನೆ ಮಾಡ್ಕೊಳ್ಳಿ, ನನ್ನನ್ನು ನಾನು ಪ್ರಶ್ನೆ ಮಾಡ್ಕೊಳ್ಬೇಕು. ನಾನು ಹೇಗೆ ಬದುಕ್ತಿದ್ದೀನಿ? ಇವತ್ತಿನವರೆಗೆ ಒಂದೇ ಒಂದು ಸುಳ್ಳು ಹೇಳದಿದ್ದವ್ರಿಗೆ ಇಲ್ಲಿ ಯಾರು ಇದ್ದೀರಾ? ಕೈ ಎತ್ತಿ. ಪ್ರಿನ್ಸಿಪಾಲ್ ಎಲ್ವಿನ್ ಪಿರೇರಾ ಪಾಲ್ದೆತ್ತೊಂಡಿರ.